ಬಿಲೆ ಪೊರ್ಲುದ ಅಚ್ಚುಕಟ್ಟಾಯಿನ ಬೇಲೆ ತೂನಗ ಕಣ್ಮನ ವೈಪುನ ರ್ಯಾಕ್ಸ್ ಅಂದು ಕರಿನ ದಿಂಜ ವರ್ಷಲರ ದಿಂಜ ಕುಡ್ಲ ನಗರದ ಬಂದರ್ಡ್ ಪುಗರ್ತದ ರ್ಯಾಕ್ ಸಂಸ್ಥೆಯಾದ ಗುರುತಿಸಾದುಪುನ ಗ್ಲೋಬಲ್ ರ್ಯಾಕ್ಸ್ ಸದ್ಯ ಮಾರ್ಕೆಟೆಡ್ ಟ್ರೆಂಡಿಂಗ್ ಆದುಪುನ ಸಂಸ್ಥೆ ನೌಷದ್ ಅಲಿ ಮುಸ್ತಾಕ್ ಅಹಮದ್ರನ ಮಾಲಕತ್ವದ ಗ್ಲೋಬಲ್ ರ್ಯಾಕ್ಸ್ ಸಂಸ್ಥೆ ಮಾತೆರ್ನಲ ಮೋಕೆದ ಸಂಸ್ಥೆಯಾತನು ಕುಡ್ಲ ನಗರದ ಬಂದರ್ದ ಅಜೀಜುದ್ದೀನ್ ತಾದಿರುಪುನ ಫಟ್ಕಲ್ ಬಜಾರ್ದ ಎಸ್ ಕಾಟೇಜ್ ಗೊರ ನಿಕ್ಲು ಭೇಟಿ ಕೊಂಡ ದೇಶದ ಅವೇತೋ ಬ್ರ್ಯಾಂಡ್ಲೆದ ರ್ಯಾಕ್ಸ್ ಮೂಲು ಲಭ್ಯ ಉಂಡು ಅವಲ ನಿಕ್ಲೆನ ಕನನು ಈಡೇರ್ಸಾವನ ಬಜೆಟ್ ಅಂಚಾದ ನಿಕ್ಲೆನ ಸೂಪರ್ ಮಾರ್ಕೆಟ್ ಬೇಬಿ ಶಾಪ್ ಗಾರ್ಮೆಂಟ್ ಶೋರೂಮ್ ಮೆಡಿಕಲ್ ಸ್ಟೋರ್ ಗಿಫ್ಟ್ ಬೊಕ್ಕ ಫ್ಯಾನ್ಸಿ ಶಾಪ್ ಫುಟ್ವೇರ್ ಶಾಪ್ ಮೊಬೈಲ್ ಶಾಪ್ ಸೇರ್ಲಕ ನಿಕ್ಲೆನ ಓವೆ ಅಂಗಡಿಲೆಗ್ ರ್ಯಾಕ್ಸ್ ಪಾಡ್ನ ಮೂಲಕ ನನಲಾತು ಪೊರ್ಲು ಮಲ್ಪೆರೆ ಗ್ಲೋಬಲ್ ರ್ಯಾಕ್ಸ್ಗ್ ತಪ್ಪಂದೆ ಭೇಟಿ ಕೊರ್ಲಿ ಇಂಚಗು ದಕ್ಷಿಣ ಕನ್ನಡ ಜಿಲ್ಲೆದ ಸುಬ್ರಹ್ಮಣ್ಯ ಮಠದ ಕೈತಲು ಪೊಸತಾದ ಸುರುಮಲ್ದಿನ ಶ್ರೀಮಾಟದ ಮಾತಾ ರ್ಯಾಕ್ಸ್ಲೆನ್ ಗ್ಲೋಬಲ್ ರ್ಯಾಕ್ ಸಂಸ್ಥೆದಕ್ಲೆ ಕೆಲವೇ ದಿನಕ್ಲೆಡು ಅಳವಡಿಸಾದು ಮೆಚ್ಚುಗೆನ್ ಪಡಿತೇರು ಈ ಬಗೆಟ್ ಶ್ರೀಮಾಟದ ಸಂಸ್ಥೆದಕ್ಲು ಮೆಚ್ಚುಗೆನ್ ವ್ಯಕ್ತಪಡಿಸಾದೇರು. ನಮಸ್ತೆ, ಪದ್ಮಪ್ರಕಾಶ್ ಅಂತ ಇಲ್ಲಿ ಶ್ರೀಮಾಟಿಂದ ಮಾತಾಡೋದು. ಇದು ಸುಬ್ರಹ್ಮಣ್ಯ ಕುಕ್ಕೆ ಟೆಂಪಲ್ನ ಹತ್ತಿರದಲ್ಲಿ ಬರ್ತದೆ. ಒಂದು ಇವರು ಗ್ಲೋಬಲ್ ರ್ಯಾಕ್ನವರು ಮಾಡಿದ್ದು ನೌಷಾದ್ ಅಂತೇಳಿ. ಅಂದರೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಪ್ರೈಸಿಂಗ್ ತೊಂದರಲ್ಲ, ಒಳ್ಳೆ ಪ್ರೈಸಿಂಗ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಸಹ ಒಳ್ಳೆದುಂಟು. ಎಲ್ಲ ನಮಗೆ ಬೇಕಾದ ರೀತಿಯಲ್ಲಿ ಕಸ್ಟಮೈಸ್ ಮಾಡಿ ಕೊಟ್ಟಿದ್ದಾರೆ. ರ್ಯಾಕ್ ಮತ್ತು ಹ್ಯಾಂಗರ್ಗಳು ಹುಕ್ಕು ಅದೆಲ್ಲ ಮಾಡಿದ್ದಾರೆ. ಮತ್ತು ಬಿನ್ ಎಲ್ಲ ಕಸ್ಟಮ್ ಆರ್ಡ್ರಲ್ಲೇ ಮಾಡಿದ್ದು. ನಮ್ಮ ಮೆಷರ್ಮೆಂಟ್ ಕೊಟ್ಟು ಅದಕ್ಕೆ ಸರಿಯಾಗಿ ಮಾಡಿಕೊಂಡು ಬಂದದ್ದು. ಒಂದು 2 ವೀಕ್ಸ್ 3 ವೀಕ್ಸ್ ತಗೊಂಡಿದೆ. ಒಂದು ತಿಂಗಳ ಹತ್ರ ತಗೊಂಡಿದೆ. 3500 ಸ್ಕ್ವೇರ್ ಫೀಟ್ ಉಂಟು. ಟೋಟಲ್ ಸ್ಟೋರ್ ಇದು ಸೈಜ್ 3500 ಸ್ಕ್ವೇರ್ ಫೀಟ್ ಉಂಟು. ಯಾವ ರ್ಯಾಕಿಗೆ ಎಷ್ಟು ವೆಯ್ಟ್ ಕೆಪಾಸಿಟಿ ಬೇಕು ಅದೇ ರೀತಿಯಲ್ಲೇ ಮಾಡಿಟ್ಟಿದ್ದಾರೆ. ಅಂದರೆ ಯಾವುದು ವೆಯ್ಟ್ ಇಡಬೇಕು ಅದಕ್ಕೆ ಫಸ್ಟಿಗೆ ಕೇಳಿಕೊಂಡಿದ್ದಾರೆ, ಯಾವ ರೀತಿ ಕ್ವಾಲಿಟಿ ಬೇಕು, ಯಾವುದು ಎಷ್ಟು ಜಾಸ್ತಿ ವೆಯ್ಟ್ ಇಡ್ತೀರಿ ಅಂತ. ಅದಕ್ಕೆ ಕರೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ. ಅದು ಎಂತ ವೆಯ್ಟ್ ಇಡುವಾಗಂತ ಸಮಸ್ಯೆ ಅಂತಂದು ಬರೋದಿಲ್ಲ, ಕರೆಕ್ಟ್ ಆಗ್ತದೆ. ಈಗ ಗೋಡೌನ್ ಕೆಳಗಡೆ ರ್ಯಾಕ್ ಮಾಡ್ತಾ ಉಂಟು. ಅದಕ್ಕೆ ಖಾಲಿ ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಸ್ಟೋರಲ್ಲಿ ಮ್ಯಾನೇಜ್ಮೆಂಟಿಗೆ ಅಂತೇಳಿ ಅದಕ್ಕಿನ್ನು ಲೇಬಲಿಂಗ್ ಮಾಡಿ ಎಲ್ಲ ಐಟಮ್ ಎಲ್ಲ ಅಲ್ಲಿ ರ್ಯಾಕಲ್ಲೇ ಇಡಲಿಕ್ಕೆ ಅಂತ ಅದೀಗ ಆಗ್ತಾ ಉಂಟು. ನೋಡಿದ್ದು ನೀವು ಅನ್ಲೋಡ್ ಮಾಡಿದ್ದು ಅದರದ್ದೇ. ನಾನು ರವೀಂದ್ರ ಭಟ್ರು ಅಂತೇಳಿ ಇಲ್ಲಿ ಸುಬ್ರಹ್ಮಣ್ಯ ಮಠದಲ್ಲಿರುವವ. ನಮ್ಮ ಶ್ರೀಮಠದ ವತಿಯಿಂದ ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಒಂದು ಬಹುದೊಡ್ಡ ಒಂದು ಒಂದೇ ಸೂರಿನಲ್ಲಿ ಸಿಗುವಂಥ ಒಂದು ಶ್ರೀಮಾರ್ಟ್ ಎಂಬ ಇದನ್ನು ನಮ್ಮ ಮಠದ ದಿವಾನರ ಕಲ್ಪನೆಯಿಂದ ಇಲ್ಲಿ ಈಗ ಮೂಡಿ ಬಂದಿದೆ. ಇದಕ್ಕೆ ನಾವು ನಮ್ಮ ಶ್ರೀಮಠದ ದಿವಾನರು ಎಲ್ಲ ಎಲ್ಲಿ ಇದಕ್ಕೆಲ್ಲ ಬೇಕಾದ ಈ ರ್ಯಾಕ್ಗಳನ್ನೆಲ್ಲ ಎಲ್ಲಿ ಮಾಡಿಸ್ಬೇಕು ಅಂತೇಳಿ ಹುಡುಕುವಾಗ ನಮಗೆ ಮಂಗಳೂರಿನ ಬಂದರಿನಲ್ಲಿ ಇರುವಂಥ ನಮ್ಮ ನೌಷಾದ್ ಇವರ ಗ್ಲೋಬಲ್ ರ್ಯಾಕಿನಿಂದ ನಮಗೆ ಸಂಪರ್ಕ ಸಿಕ್ಕಿತು. ಅವರ ಹತ್ರ ಹೇಳುವಾಗ ಅವರು ಒಳ್ಳೆಯ ಕ್ಲಪ್ತ ಸಮಯದಲ್ಲಿ ಬಂದು ಒಳ್ಳೆ ರೀತಿಯಲ್ಲಿ ಈ ಮಾರ್ಟಿಗೆ ಬೇಕಾದಾಗೆ ಅದಕ್ಕೆ ಅನುಗುಣವಾಗಿ ಆಯಾ ವಸ್ತುಗಳನ್ನು ಇರಲಿಕ್ಕೆ ಬೇಕಾದ ಈ ರ್ಯಾಕನ್ನೆಲ್ಲ ಬಹಳ ಚಂದ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಇನ್ನೂ ಕೆಲವು ಕೆಲಸ ಎಲ್ಲ ಬಾಕಿ ಇದೆ. ಅವರ ಹತ್ರ ಎಲ್ಲ ಅವರ ಇದರಲ್ಲೆಲ್ಲ ನಾವು ಸಂಪರ್ಕದಲ್ಲಿದ್ದು ನಮ್ಮ ಯಜಮಾನರೆಲ್ಲ ಮಾಡಿಸಿದ್ದಾರೆ. ಹಾಗೆ ಉನ್ನತ ಮಟ್ಟದ ಇದನ್ನೆಲ್ಲ ನಮಗೆ ಬೇಕಾದಾಗೆಲ್ಲ ಕೊಟ್ಟಿದ್ದಾರೆ. ಇನ್ನೂ ಒಳ್ಳೆಯ ರೀತಿಯಲ್ಲಿ ಅವರಿಗೆಲ್ಲ ಎಲ್ಲ ಕಡೆಯಲ್ಲಿ ಇಂಥ ಒಂದು ರ್ಯಾಕನ್ನು ಮಾಡುವಂಥ ಅಥವಾ ಅವರಿಗೆ ಗ್ರಾಹಕರಿಗೆ ಒಳ್ಳೆಯ ರೀತಿಯಲ್ಲಿ ಕೊಡುವಂಥ ಕೆಲಸ ಸಿಗುವ ಹಾಗೆ ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ.